ಪಾರ್ಟಿ ಬತ್ತನಂಡ ನಂಗೆ ಜಿಲ್ಲೆಗೆ ದಾದ ಉಪಯೋಗ ಯಾನ್ ಪನ್ಪುನೆ ಓದ ಬರೋಡ ಕ್ಯಾಂಡಿಡೇಟ್ ಯಾನ್ ಪನ್ಪುನೆ ರಡ್ಡು ಪಾರ್ಟಿಲ ಬರ್ಯಾರ ಬಲ್ಲಿ ಯಾನ್ ಪನ್ಪುನೆ ರಡ್ಡು ಇದು ಮಿನಿಸ್ಟ್ರಿ ಆಡಳಿತ ಬರೋಡು ಅಪ್ಪಾಗ ಮಾತ್ರ ಸರಿ ಇಂದು ನಮ್ಮ ಪ್ರಜಾಪ್ರಭುತ್ವ ಈ ಆಡಳಿತ ಬತ್ತು ಹೆಂಗೆ ಸಾಕಾಂಡು ರಾಷ್ಟ್ರಪತಿ ಆಡಳಿತ ರಾಷ್ಟ್ರಪತಿ ಆಡಳಿತ ಬರೋಡು ಅಪ್ಪಾಗ ಹಣ ಮಾತ್ರ ಕರೆಕ್ಟ್ ಅಪ್ಪ ಜನಕ್ಲೆಗೆ ಬಡ ಆಪುಂಡು ಅಂದು ಆಪುಂಡು ಶೂರ್ ಆಪುಂಡು ಅದು ಕಾಂಗ್ರೆಸ್ಲ ಬಡ್ಚಿ ಬಿಜೆಪಿಲ ಬಡ್ಚಿ ರೆಡ್ಡೆಲ್ಲ ಬಡ್ಚಿ ಇದು ಈ ಸಲ ಹೊಸ ಕ್ಯಾಂಡಿಡೇಟ್ ಬರ್ತಾರೆ ಅಂದು ಅಗಲ ಬಗ್ಗೆ ಅಭಿಪ್ರಾಯ ಈಗ ಆಕ್ಳನ ಬಗ್ಗೆ ಅಭಿಪ್ರಾಯನೇ ಇಜ್ಜಿ ಓಟ್ ಮಾಡುವಾರ ಓಟ್ ಮಾಡೋಡತ್ತ ನಮ್ಮ ಅಕ್ಕ ತಾವು ಅಕ್ಕ ಚಲಾಯಿಸ್ಲಿಕ್ಕೆ ಉಂಟಲ್ಲ ಹೌದು ಈ ಸಲ ಪೂರ ಎಜುಕೇಟೆಡ್ ಜನ ಲಾಯರ್ ಜನ ಆರ್ಮಿ ಇತ್ತಿನಾರೆ ವಾ ಎಜುಕೇಶನ್ ಪಡೆ ಇದ್ದಾಳೆ ಓಟ್ ಆಯ್ಬೇಕ ಅಕ್ಲೆನ ಬಡಿದ ಜೋಕ್ಲೆಗೆ ಮಾತ್ರ ಎಂಕ್ಲೆನ ಅಕ್ಲೆ ತುಪ್ಪೇರ ಅಕ್ಲೆ ತುಪ್ಪಿಚೇರು ಅಕ್ಲೆನೇ ಅಕ್ಲೆನ ಏರು ತುಪ್ಪೇರು ನಮ್ಮ ಓಟ್ ಮಾಡ್ಯಾರ ಮಾತ್ರ ಓಟಿಗಾಗಿ ನೋಟಿಗಾಗಿ ಓಟು ಅಷ್ಟೇ ಹಾಂ ಓಕೆ ಎಂಕ್ಲು ಪಾಡ್ನಗ್ಲು ಅಂಚಿಪುರ ಅಂಚನೆ ಹಾಂ ಬಗ ಅಪಗ ಇತ್ತೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳು ಕೊರಂಡ ಅಪಗ ಹೆಂಗೆ ಗ್ಯಾರಂಟಿ ಇಲ್ಲ ದಿಕ್ಕಿಜ್ಜಿ ಯಾನ್ ಆಯ್ತು ಆಸೆಗೆ ಬೋತಿಜಿ ಯಾನ್ ಬೇನೋಡು ಯಾನ್ ತಿನ್ನೋಡು ಅಂಚ ಯಾರು ಬೋತಿಜಿ ಯಾ ಬೋತಿಜಿ ಹ್ಞೂ ಯಾನ್ ದಾಲ್ ಓವೇಂಡ ಅಪ್ಲೈ ಮಾಡ್ತಿದ್ದಿ ಯಾನ್ ಬೆನ್ಪುನಿ ಅಂತ ತಿನ್ಪುನಿ ಅದ ಎಂಕ್ಲೆ ಕೈ ಬತ್ತನೇ ಅಡ್ಡೆ ಅಂದು ಹೊಸ ಕ್ಯಾಂಡಿಡೇಟ್ ಅಂದು ಈ ಸರ್ತಿ ಹೊಸತ್ತು ಬಿಜೆಪಿ ಹೊಸ ಕ್ಯಾಂಡಿಡೇಟ್ ಯಾರು ಮಿಲಿಟರಿ ಇತ್ತಿನಾರು ಅಂದು ಪದ್ಮರಾಜಿಗೆ ಓಟ್ ಮಾಡೋದು ಪಂಡ ಎಂಕಲ್ ಬಡವಿರತ್ತ ಅಂಚಾದ ಪದ್ಮರಾಜಕ್ಕೆ ಒಟ್ಟು ಮಾಡಿ ಸಿದ್ದರಾಮಯ್ಯ ಸರ್ಕಾರದ ಯೋಜನೆಗಳು ಬೆನಿಫಿಟ್ ಆಗುದು ತಿಕ್ಕೊಂದು ಅಂಚತ್ತು ತಿಕ್ಕದನೆ ಎಂಕ್ಲೆಗೆ ಹಿಂದೆಡ್ದು ಮೇಯರ್ನೆಲ್ಲ ಎಂಕ್ಲೆ ತಿಕ್ಕದಿಜ್ಜಿ ಅವು ತಿಕ್ಕದನೆ ಎಂಕ್ಲೆ ಸಿದ್ದರಾಮಯ್ಯನ ಹರಿತ ಬಕ್ಕ ಭಾಗ್ಯಜ್ಯೋತಿ ಬಂದ ಭಾಗ್ಯಲಕ್ಷ್ಮಿ ಬಕ್ಕ ಮುಜಿ ಇಂದ ತಿಕ್ಕದನು ಫ್ರೀ ಬಸ್ ಪಪ್ಪುಜಿ ಅಂಕಲ್ ಕಾಸು ಟಿಕೆಟ್ ಹೆಜ್ಜೆ ಆ ಫ್ರೀ ಬಸ್ ಎಂಕ್ಲೆ ಟೈಮಿಂಗ್ ಮುಲ್ಪ ಬರ್ಪುಜ್ಜಿ ಅಂಚ ಎಂಕಲು ಕಾಂಗ್ರೆಸ್ಸೇ ಬರೋಡೆ ಎಂಕ್ಲೇನ ಈ ಸರ್ತಿ ಕಾಂಗ್ರೆಸ್ಸೇ ಬರೋಡೆ ಎಂಕ್ಲೇನ ಯಾನ್ ಆ ಪಕ್ಷ ಈ ಪಕ್ಷ ಪನ್ಪುಜಿ ನಮ್ಮ ದೇಶಡು ಮಾತೆಲ್ಲ ಸರಿಸಮನಾದ ತೂಪಿನಕಲ್ ಬತ್ತಿರಡಿ ಅವ್ಯಾನ ನಾಗದೇವರಡು ಆತೆ ಪನ್ಪಿರಿ ಎನ್ನ ಅಭಿಪ್ರಾಯ ಎಲ್ಲ ಆತೆ ಬಕ್ಕ ಹೆಚ್ಚಪಾತಾರೆ ಗಿಜ್ಜಿ ಸರಿಸಮನಾದ ತೂಪಿನ ವ್ಯಕ್ತಿನ ಪರಮಾತ್ಮೆ ಆ ಅಪ್ಪೆನಕಲ್ ಬರ್ಪ ಎರಡಿ ಅವ್ಯಾನ ಆತೆ ನಟ್ಟುಂಡು ಅವೆರಡ ನರೇಂದ್ರ ಮೋದಿ ಅಂದ್ ಯಾನ್ ಅರ್ನ ಮೇರ್ನ ಪುದರ್ ಪನ್ಪುಜಿ ಯಾನ್ ಓಲ ಪನ್ಪುಜಿ ಎಂಗಲಿಗೆ ದೇಶ ಎಡ್ಡೆ ತೂಪಿನ ವ್ಯಕ್ತಿ ಪೂರಿರೇನ ಸರಿಸಾಮಾನ ತೂಪಿನ ವ್ಯಕ್ತಿ ಬತ್ತಿರ್ರಿ ಅವು ನಮ್ಮ ಜಿಲ್ಲೆಗೆ ಎನ್ನ ಮನಸ್ಸು ಇತ್ತಿದ್ದಾರೆ ಎಂಕಿಯಾವು ಯಾನ್ ಆ ಪಕ್ಷ ಈ ಪಕ್ಷ ಪನ್ಪುಜಿ ಪೂರಿರೇನ ಸರಿಸಮನಾದ ತೂಪಿನ ವ್ಯಕ್ತಿ ಬತ್ತಿರ್ರಿ ಅವು ಪೂರಿಟ್ಲ ಮೂಲು ವಾಸ್ತು ಕಾಂಗ್ರೆಸ್ ಪದ್ಮರಾಜ್ ಆರೆ ಕುದುರೆದಾರು ಆರಿಗೆ ಒಟ್ಟು ಆರೆ ಬರೋಡು ಆರಿಗೆ ಒಟ್ಟು ರಾಜ್ಯ ಸರ್ಕಾರದ ಫ್ರೀ ಯೋಜನೆ ಅವು ಎಂಕ್ಲೆ ಮತ್ತೆ ಬರೋದುಂಡು ಎಂಕ್ಲೆ ಪೂರ ಯೋಜನೆ ಬರೋದುಂಡು ಎಂಕ್ಲಿಗೆ ಅವು ಕಾಂಗ್ರೆಸ್ ಅವು ದನ ದಾಲ ಇತ್ತು ಮತ್ತು ದಾಲ ತೊಂದರೆ ಇಜ್ಜಿ ಬರೋದುಂಡು ಅಂಚ ನೆಟ್ಟು ಎಂಕ್ಲಿಗೆ ದಾಲ ತೊಂದರೆ ಇಜ್ಜಿ ಆ ವಿಷಯ ಇಲ್ಲ ಬೆನ್ಪುನ ಇಟ್ಲ ಎಂಕ್ಲೆ ಬೆನ್ಪುನ ಹಾಕ್ಲಿ ಬಂದೆರಡು ಅಂಡಲ್ಲಿ ತೊಂದರೆ ಇಜ್ಜಿ ಎಂಕ್ಲೆಗೆ ಇದು ಕೊಟ್ಟಿಲ್ಲ ದುಂಬುದ ಎಂಕ್ಲೆ ದಾಲ ಸಿಕ್ಕಂಜಾಡು ಒಂದು ಗ್ಯಾಸ್ ಮಾತ್ರ ಎಂಕ್ಲೆಗೆ ಕಾಸು ಕೊರನ ಸಿಕ್ಕೊಂಡು ಬೊಕ್ಕ ದಾಲ ಯೋಜನೆ ದುಂಬುದ ಗೌರ್ಮೆಂಟ್ ಪುನಃ ದಾಲ ಸಿಕ್ಕಿದ್ದಿ ದಾಲ ಇಜ್ಜಿ ಇತ್ತದ ಒಂಚೂರು ಚೂರು ಹೆಲ್ಪ್ ಆಪುಂಡು ಎಂಕ್ಲೆಗೆ ಗೊತ್ತಾನೆ ಒಂಚೂರು ಚೂರು ಅಂಡ ಹೆಲ್ಪ್ ಆಪುಂಡು ಹತ್ತಿ ಬೊಕ್ಕ ಎಂಕಲ್ ಬೆನ್ಪುಣಿ ಎಂಕಲ್ ತಿನ್ಪುಣಿ ಏರ್ ಬತ್ತಂಡಲ್ಲ ಎಂಕಲ್ ಬೆನ್ನ ಅಂದೆ ಆ ಏರ್ಲ ಕೊರ್ಬೋದು ಒಂಚೂರು ಹೆಲ್ಪ್ ಆಪುಂಡು ಹತ್ತಿ ಅದು ಎಂಕ್ಲೆ ಕಾಂಗ್ರೆಸ್ ಬತ್ತನ್ನು ಒಂಚೂರು ಬೆನಿಯರೆ ಮಾತ್ರ ಒಂಚೂರು ಬ್ಯಾರ ಹಚ್ಚಿಕೊಂಡು ಒಂದು ಹತ್ತಿ ಮುಖ ಬೆನ್ನೋಡು ಏರ್ ಬತ್ತಂಡಲ್ಲ ಬೆನ್ನೋಡು ಬೆನ್ನಂದೆ ಎಲ್ಲ ಕೊರ್ಬೋದು ಆಂಡಲ್ಲ ಒಂಚೂರು ಹೆಲ್ಪ್ ಆಪುಂಡು ಹತ್ತಿ
ಫಸ್ಟ್ ಆಫ್ ಆಲ್ ನಾನು ಹೇಳೋದಂದರೆ ಎಲ್ಲ ಪ್ರಜೆಗಳು ಫಸ್ಟಿಗೆ ವೋಟ್ ಮಾಡಬೇಕು, ಅದು ಇಂಪಾರ್ಟೆಂಟ್. ವೋಟ್ ಮಾಡಬೇಕು. ಯಾರಿಗೆ ವೋಟ್ ಮಾಡಬೇಕು ಅಂದರೆ ಯಾರು ಕೆಲಸ ಮಾಡಿದ್ದಾರೆ, ದೇಶಕ್ಕೋಸ್ಕರ ಯಾರು ದುಡಿದ್ದಾರೆ, ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ವೋಟ್ ಮಾಡಬೇಕು. ಇನ್ನು ಅಂದರೆ ಸ್ಟೂಡೆಂಟ್ಸಿಗಾದರೆ ಸ್ಟೂಡೆಂಟ್ಸ್ ಇವಾಗ ಜಾಬ್ ಇಲ್ಲದ ಮಕ್ಕಳು ತುಂಬ ಜನ ಇರ್ತಾರೆ, ಎಜುಕೇಷನ್ ಇರ್ತದೆ, ಜಾಬ್ ಇರೋದಿಲ್ಲ, ಅಂಥವರಿಗೆ ಜಾಬ್ ಸೃಷ್ಟಿ ಮಾಡುವಂಥದ್ದಾಗಿರ್ಬೋದು. ಅಥವಾ ಇವಾಗ ಮಂಗಳೂರು ಬಗ್ಗೆ ಮಾತಾಡಬೇಕಾದ್ರೆ ನೀವು ಹೇಳಿದ ಪ್ರಕಾರ ಮಂಗಳೂರಲ್ಲಿ ಕೆಲವೊಂದು ಟೂರಿಸ್ಟ್ ಪ್ಲೇಸ್ಗಳು ಉಂಟು. ಆ ಟೂರಿಸ್ಟ್ ಪ್ಲೇಸ್ಗಳನ್ನೆಲ್ಲ ಡೆವಲಪ್ ಮಾಡಿದರೆ ಇನ್ನೂ ಮಂಗಳೂರು ಇನ್ನೂ ಡೆವಲಪ್ಮೆಂಟ್ ಆಗ್ತದೆ. ಇನ್ನೊಂದು ಹೇಳಂದರೆ ನೀರನ್ನು ಉಳಿಸ್ಕೊಳ್ಳೋದು ಹೇಗೆ ಅದರ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು, ಅದೆಲ್ಲ ಇಂಪ್ರೂವ್ಮೆಂಟ್ ಆಗಬೇಕು ಇನ್ನೂ ಕೂಡ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಗೌರ್ಮೆಂಟ್ ಜಾಬ್ಸ್ಗಳನ್ನು, ಈಗ ಟೀಚರ್ಸ್ನವರು ಪ್ರೈವೇಟ್ ಕಾಲೇಜ್ಗಳಲ್ಲಿ ವರ್ಕ್ ಮಾಡ್ತಾರೆ, ಅವರು ಗೌರ್ಮೆಂಟ್ ಎಂಪ್ಲಾಯ್ಗಿಂತ ಜಾಸ್ತಿ ವರ್ಕ್ ಮಾಡ್ತಾರೆ. ಅಂಥವ್ರನ್ನು ಫೈಂಡ್ ಔಟ್ ಮಾಡಿ ಈಗ ಎಡೆಡ್ ಮಾಡುವಂಥದ್ದಾಗಿರ್ಬೋದು ಕಾಲೇಜ್ಗಳನ್ನು. ತುಂಬ ಇವಾಗ ಕೆಲವು ಪ್ರೈವೇಟ್ ಕಾಲೇಜ್ಗಳಲ್ಲೆಲ್ಲ ಟೀಚರ್ಸ್ನವರು ತುಂಬ ಸ್ಟ್ರೆಂತ್ ಇರುವ ಮಕ್ಕಳಿಗೆ ಟೀಚ್ ಮಾಡ್ತಾರೆ, ಆದರೆ ಅವರಿಗೆ ಸ್ಯಾಲ್ರಿ ತುಂಬ ಕಮ್ಮಿ ಇರ್ತದೆ. ಸೊ ಅದನ್ನೆಲ್ಲ ಡೆವಲಪ್ ಮಾಡುವಂಥ ಕ್ಯಾಂಡಿಡೇಟ್ಗಳಿಗೆ ವೋಟ್ ಹಾಕಬೇಕು. ಮೇಯ್ನಾಗಿ ಡೆವಲಪ್ಮೆಂಟ್ ಮಾಡುವಂಥ ಕ್ಯಾಂಡಿಡೇಟ್ ಬಂದಿದ್ದಾರೆ ನಿಜ ಹೇಳಬೇಕು ಅಂದರೆ. ನಾವು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ವಿ ಆರ್ ಆಲ್ಸೋ ಇನ್ ಟೀಚಿಂಗ್ ಫೀಲ್ಡ್, ವಿ ಕಾಂಟ್ ಸೇ ಆಲ್ ದ್ಯಾಟ್ ಥಿಂಗ್. ಬಟ್ ಆದರೆ ಸಹ ನಮಗೆ ಡೆವಲಪ್ ಮಾಡುವಂಥದ್ದು ಎಲ್ಲ ಮನುಷ್ಯರಿಗೆ ಗೊತ್ತುಂಟು, ಎಲ್ಲ ಪ್ರಜೆಗಳಿಗೆ ಗೊತ್ತುಂಟು ಯಾರು ಡೆವಲಪ್ ಮಾಡ್ತಾರೆ, ಯಾರು ಕ್ವಾಲಿಫೈಡ್ ಅದಕ್ಕೆ ಅಂತ ಹೇಳಿ. ಅಂಥವರ ನೋಡಿ ಪ್ರಜೆಗಳು ವೋಟ್ ಮಾಡೋದು ಒಳ್ಳೆಯದು ಅಂತ ಅನಿಸ್ತದೆ. ತೊಂದರೆ ಇಜ್ಜಿ ಮೋದಿದ ವಿಷಯದ ತೊಂದರೆ ಇಜ್ಜಿ ಆಯ್ತಾ. ಆ ವಿಷಯದಲ್ಲ ಪ್ರಾಬ್ಲಮ್ ಇಜ್ಜಿ ಪಣೋಲಿ ಅಂಚ ಜಿಲ್ಲೆ ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂದೆ ಬಿ ಜೆ ಪಿ ಬೇರೆ ನಮ್ಮ ಮೇರೆ ಅದೇ ಬ್ರಿಜೇಶ್ ಇದೆ ಆರು ಬತ್ತನಾಲ ಅಡ್ಡ ಬಿ ಜೆ ಪಿ ಬರೋಡದೆ ಸರಿ ಐತೆ. ಫ್ರೀ ಯೋಜನೆ 5 ವರ್ಷದ ಗ್ಯಾರಂಟಿ ಕೊಡ್ತಿರತ್ತೆ ಅವಳು ಎಡ್ಡೇನೆ ಅತ್ತ ಒಂಜಿ ಪಕ್ಷದ ವಿಷಯಕ್ಕೆ ಗ್ಯಾರಂಟಿ ಕೊಡ್ತೀರ ಅಂದು ಕರೆಕ್ಟ್ ಸರಿ ಐತೆ. ಹಾಂ ಅದಕ್ಕೆ ದಾಲ ಮಲ್ತಾರೆ ಆಫೀಸ್ ಯಾರಿಗೆ ಪದ್ಮರಾಜರಿಗೆ ಅಕ್ಕಳ ಅಂಚ ಮಂತ್ ಕೊರಿಯರ್ ನಾವು ಬೆನಿಫಿಟ್ ಅವಳಂಜಿ ಅಕ್ಕಳಿಗೆಲ್ಲ ಅಂಜಿ ಜನಕ್ಕಳೆ ಒಂಜಿ ಉಪಕಾರ ಅನುದಾನದ ಅದೇ ಸರಿ ಐತೆ. ಹಾಂ ಮೋದಿ ಗ್ಯಾರಂಟಿ ಕಂಪ್ಲೀಟ್ ಮೋದಿದ ತೊಂದರೆ ಅಜ್ಜಿ ತಿರ್ತು ಇಂದು ಬತ್ತನಲ್ಲ ಮೋದಿ ಗ್ಯಾರಂಟಿ ಅವು ಕನ್ಫರ್ಮ್. ಬಿ ಜೆ ಪಿ ಅವರೊಂದು ಆಸೆ ಉಂಟು ಎಂಗ್ಲಿಗೆ ಬಡ ತುಂಬ ಸರ್ಕಾರ ಎಂಗ್ಲೆ ಆಪುಜಿ ಈಗ ಬಣ್ಣ ಕಾಂಗ್ರೆಸ್ ಬರೋಲ್ಲಿ ಬಿ ಜೆ ಪಿ ಅವರೊಂದು ಆಸೆ ಉಂಟು. ಓ ಅದು ಎಂಗ್ಲೇ ನಂಬಿಕೊಂಡು ಬರ್ಬೋದು ಬೊಕ್ಕದಾಗಲೇ ಹೊಡಿಸಿ ಅಂಚೆ ಸೆಂಟ್ರಲ್ ಮೋದಿ ಅದಾದ ಓಡ್ ಫ್ರೀ ಯೋಜನೆ ಬತ್ತದ ಬಾರಿ ಬೆಟ್ಟ ಅದು ಫ್ರೀ ಯೋಜನೆ ಬತ್ತ ಬಾರಿ ಬೆಟ್ಟ ಅದು ಬಸ್ತವೆ ಎಂಗ್ಲಿಗೆ ಫ್ರೀ ಕೊಡ್ದು ನಿಜ ಕಲೆಕ್ಷನ್ ಬರೋ ಕಿರಿಕಿರಿ ಬೇರೆ ಒಣ ಪೊಂಜ ಹೊಲಿತ 3 ಬಾತ್ ಬೇರೆ ಅಲ್ಲಿ ಜಬ್ಬೇರು ಫ್ರೀ ಅದು ಏನು ಅಂಚ ಆಗೋದು ಅಂಚ ಸಮಸ್ಯೆ ಮಾಡ ಎಂಗ್ಲ ಫ್ರೀ ಇದ್ದನದೆ ಎಂಗ್ಲ ಗೌರ್ಮೆಂಟ್ ಜಾಸ್ತಿ ಗೊತ್ತಾಂಡೆ ಎಂಚ ಬರ್ಪುಜೇರು ಪೊಂಜವನಗ್ಲು ಬರೋ ವದ್ದನದ ಬರ್ಪು ಕಲೆಕ್ಷನ್ ಬಾರಿ ಕಮ್ಮಿ ಆಪು ಅಂಚ ಒಳ್ಳೆ ಮಾತಾಡಿಲ್ಲ ಮೋದಿಯೇ ಬಿಡ್ತೀನಿ ಮಾತಾಡಿಲ್ಲ ಸ್ವಲ್ಪ ಏನಲ್ಲ ಮೋದಿಗೆ ನಮ್ಮ ಜಿಲ್ಲೆ ಬೇರೆ ನಮ್ಮ ಚೌಟ ಆರು ಇರಲಿಲ್ಲ ಯಾರನ್ನ ಪರಿಚಯ ಇಜ್ಜಿ ಎಂಗ್ಲಿ ನಿರ್ಣಯ ಪರಿಚಯ ನಂಜೆ ಬಿ ಜೆ ಪಿ ಡೆವಲಪ್ಮೆಂಟ್ ಮನ್ಪೇರು ಇದು ನಳಿನ್ ಕುಮಾರ್ಲ ಬತ್ತೊಂದು ಮಲ್ದೇರು ಎಲ್ಲ ಆ ಪ್ರಯೋಜನ ಇಜ್ಜಿ ಎಂಜಿನಿಗೆ ಎಂಗ್ಲೇನಿದೆ ಎಂಗ್ಲೇ ಕೊರ್ಬುಣತ ತಿಕ್ಕ ದಿಕ್ಕುಂಡು ಆ ಉದಾಸೀನ ಅಪ್ಪ ಮಾತಾಡಿಲ್ಲ 2000 ದಿಕ್ಕುಂಡು ಎಲ್ಲ ಅಂಜಿ ಕೆಲ ತಕ್ಕಲಂಜಿ ಇಟ್ಕೊಟ್ಟು ಕರೆಂಟ್ ಫ್ರೀ ಉಂಟು ಅಂಜಿನ ರೇಟ್ಲ ಜಾಸ್ತಿ ಮಲ್ತೀರಿ ನಾನು ಅಲ್ಲಿ ಅಂಜಿ ಕರೆಂಟ್ ಫ್ರೀ ಪೋಂಡ ಕಟ್ಟೋಡಿ ನಮ್ಮನೆ ಕಟ್ಟೋಡು ಹೌದು ಬರೋಡು ಬಗ್ಗೆ ಪಂಡ್ರೆ ಜವ ಎಲ್ಲ ಒಂದು ನಲ್ಲ ಹೋಯ್ತು ಸಮಸ್ಯೆ ಕೆಲದಕ್ಕೆಲ್ಲ ಲಾಭ ಉಂಟು ನಷ್ಟ ಅಲ್ಲ ಉಂಟು ನಷ್ಟ ಮಾತ್ರ ರೇಟ್ ಜಾಸ್ತಿ ಮಾಡ್ತೀನಿ ಅದೇ ಐಟಸ್ಕರ ಇನ್ನೇ ಹಾಕಿ ಮಾಡ್ತೀವಿ ರಾತ್ರಿ ಅವು ಮಾಲು ಮಲ್ಬಾರ ಅವು ಪರ್ಮನಾಗ್ಲ ಕಮ್ಮಿ ಅಲ್ಬೇಡ ಆಯ್ತು ಸರಿ ನಮ್ಮ ಪರಿಹಾರ ಇಂಕಲ್ಲ ಪರ್ಮನ ವಿಷಯ ಆಯ್ತು ಮಾಲು ನಾನು 20 ರೂಪಾಯಿ ಜಾಸ್ತಿ ಎಲ್ಲ ಬೇಜಾರಿ ಜಿಂಕ್ಲಿ ಮೋದಿ ಬರೋದು ಅದು ಮಾಲು ಜಾಸ್ತಿ ಮಾಡ್ತೀವಿ ನಮಗೆ ಸ್ವಲ್ಪ ಜಿಂಜಿ ಹೊಡ್ತ ಗ್ಯಾರಂಟಿಗೆ ಬೊಕ್ಕಂಜಿನೇಗ ಐಕೆ ಪೂರ
ಗ್ಯಾರಂಟಿ ಅದಕ್ಕೆ ಇರ್ತಿದೆ ಅದು ಕಂಜಿಲಿ ಗ್ಯಾರಂಟಿ ಕಾಸು ಬರೋಚ್ಚಾ ಹಾಂ ಕೆರೆ ನೀರು ಕೆರೆಗೆ ಚೆಲ್ಲುವುದು ದೇಶಕ್ಕೆ ಪ್ರಧಾನಮಂತ್ರಿ ಮೋದಿ ಬತ್ತಿನ ಅಭಿವೃದ್ಧಿ ಆಪುಂಡು ಬೊಕ್ಕ ಮುಳು ಜಿಲ್ಲೆಡ್ ಮೇರುಲೇರು ಬ್ರಿಜೇಶ್ ಚೌಟೇರು 62 ಜನ ಹೊಸ ಕ್ಯಾಂಡಿಡೇಟ್ 2 ಜನ ಗೊತ್ತಿದ್ದ ಮಟ್ಟರು 6 ಇಂಚಿನ ಬಂಡ 2 ಮಣ್ಣಿಟ್ಟು ಪುಣ ಜಾತಿ ಮಾತ್ರ ಪುಣಿ ಬೊಕ್ಕ ಪೂರೆಲ್ಲ ಒಂಜೆ ಪುಣ ಭಾವನೆ 2 ಇಜ್ಜಿ ಬೊಕ್ಕ ರಾಜ್ಯ ಸರ್ಕಾರ ಬಾರಿ ಎಡ್ಡೆ ಬೆಲೆ ಅಂತಾರೆ ಪೂರೆಲ್ಲ ಐನು ಗ್ಯಾರಂಟಿ ಕೊಡ್ತಾರೆ ಐತೊಟ್ಟಿಗೆ ಬಾಂಬು ಗ್ಯಾರಂಟಿ ಎಲ್ಲ ಕೊಡ್ತಾರೆ ಸಮಸ್ಯೆ ಬಸ್ ತಕ್ಲೆ ಮಸ್ತ್ ಸಮಸ್ಯೆ ಆಯ್ತು ಬಸ್ ತಕ್ಲೆಗೆ ಬಸ್ ದನ್ನಕ್ಲೆ ಪೂರ ಅರ್ಧ ಕಲೆಕ್ಷನ್ ಇಜ್ಜಿ ಐದು ಟ್ಯಾಕ್ಸಿ ಕಟ್ಟೊಂದು ದನ್ನಕ್ಲು ಬೊಕ್ಕ ಬೆನ್ಪುಣಕ್ಲೆಗೆ ಒಂಚೂರು ಕಮ್ಮಿ ಅಂತಾರೆ ದನ್ನಕ್ಲು ಅಕ್ಲ ಕಮ್ಮಿ ಆಯ್ತು ಕುಡ್ಲಾಡ್ ಸ್ಮಾರ್ಟ್ ಸಿಟಿ ಲೆಕ್ಕ ರೆಡ್ಡೆ ಬೇಲೆ ಆತುಂಡು ಅವಳು ಬಾಕಿ ಉಂಡು ಬಸ್ ಸ್ಟ್ಯಾಂಡ್ ಮಾತ್ರ ರೆಡ್ ಗೌರ್ಮೆಂಟ್ ಕಾಂಡು ಒಂಜಿ 2 ವರ್ಷ BJP ಕಾಂಡು 1 ವರ್ಷ ಇತ್ತ ಕಾಂಗ್ರೆಸ್ ಕಾಂಡು ಆನ್ಲ ಏರ್ಲ ಮುಟ್ಟು ಜರ್ಮುಲು ಬಸ್ತ ಜನಕ್ಕಳು ಪ್ರಯಾಣಿಕರು ಪೂರ ನುಂಗುದು ಸಹಿತ ಒಂದು ನುಂಗುದು ನಮಟ್ಟು ಕಾಂಗ್ರೆಸ್ ಮತ್ತು ನೆಡ್ಡೆ ತೊಂದರೆ ಇಜ್ಜಿ ನಮಕ್ 2 ಸಾರ ಪಾಪದಾಗ್ಲೆ ಬರ್ಪುಂಡು ಪೂರ ಇಂದ ಇಟ್ಟಿದ್ದಾಳೆ ತೊಂದರೆ ಇಜ್ಜಿ ಪಕ್ಕ ವಿಶೇಷ ನಮ್ಮ ಬಾಡಿಗೆ ವ್ಯವಸ್ಥೆ ಕರೆಂಟ್ ಗಾಡಿ ಡಿಂಜಾದಿನ ಮೂಡು ಒಂಜಿ ಎಂಕ್ಲೊಂಜಿ ಪಾರ್ಕ್ಡ್ ಉಂತು ಸಾಕಾಪು ಬಾಡಿಗೆ ತಾಳ ಇಜ್ಜಿ ಅಕ್ಕಲ ಯಾಪಳ ತುಂಡಲ್ಲ ರನ್ನಿಂಗ್ ಇಡಿ ಬೆನ್ಪುಡ ಒಂಜಿ ಪರ್ಮಿಟ್ ತಾಳ ಇಜ್ಜಿ ಅಕ್ಕಲೇಡು ಪರ್ಮಿಟ್ ತಾಳ ಇಜ್ಜಿ ಫ್ರೀ ಯೋಜನೆ ಪಂಡ ಇಂಚಿನ ಮೂಳು ಕಾರ್ದ ಮಿತ್ ಟೈರ್ ಪೋಪಂಡಿ ಮಾತು ಗಾಡಿ ಡಿಂಜಿ ಅದನ್ನು ಮೂಳು ಯೋಜನೆ ಎಂಕ್ಲೆಗ್ದಲ್ಲ ಸಮಸ್ಯೆ ಇಜ್ಜಿ ಅವು ಬಸ್ ಹಾಕ್ಲೆಗ್ದು ಎಂಕ್ಲೆ ಬಂಡ ಲೆಕ್ಕರ್ದು ಜಾಸ್ತಿ ಆಟೋ ರಿಕ್ಷಾ ಆಗ್ತುಂಡು ಎಂಕ್ಲೆ ಬೆನೊಂದಿತ್ತ ಬಟ್ಟದು ಪೂರ ಪೋಪುಂಡು ಐದು ಪರ್ಮಿಟ್ ಇಜ್ಜಂದಿನ ಕೆಲವು ಗಾಡಿ ಬಂಡ ಈ ನಮ್ಮ ಬ್ಯಾಟ್ರಿ ಗಾಡಿ ಪೂರ ಅವು ಪೂರ ಬತ್ತದ ಪೂರ ಎಂಕ್ಲೆ ಪೂರ ಒಂಚೂರು ಪೆಟ್ಟ ಆಗ್ತುಂಡು ಡೆವಲಪ್ಮೆಂಟ್ ಆಪಿನ ಇತ್ತು ನಾನು ಮೋದಿ ಗ್ಯಾರಂಟಿ ಅವು ಬಕ್ಕದ ಸಂಗತಿ ಅವು ರಾಜಿಗಡ್ ಬಕ್ಕ ಆಪಿನ ಗೋ ಸೋಲ್ ಗೇಲಿ ತಿನ್ನಾಗತ್ತ ಅವು ನಂಗೆ ದಂಡ ಇತ್ತು ಸಿದ್ದರಾಮಯ್ಯ ಬರೋಡು ಒಂದು ಗ್ಯಾರಂಟಿ ಎಂಗ್ಲಿಗೆ 5 ವರ್ಷ ನಾನೆಲ್ಲ ಬರೋಡು ಅಂದಾರೆ